ಅನ್ನಬ್ರಹ್ಮನ ಕ್ಷೇತ್ರ ಕೃಷ್ಣನ ಊರು ಉಡುಪಿಯಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ಜನಸಾಗರವೇ ನೆರೆಯುತ್ತೆ. ಅಂಥದ್ರಲ್ಲಿ ಸಪ್ತೋತ್ಸವದ ವೈಭವವನ್ನು ನೋಡಲು ದೇಶ ವಿದೇಶದಿಂದ ಜನ ಬರ್ತಾರೆ. ಆದರೆ ಈ ಬಾರಿ ಮಾತ್ರ ಕೃಷ್ಣನ ಸನ್ನಿಧಾನದಲ್ಲಿ ನಡೆದ ಸಪ್ತೋತ್ಸವ ಸಪ್ಪೆಯಾಗಿತ್ತು. ಕಾರಣ ಏನಂತೀರಾ? ಈ ವರದಿ ನೋಡಿ. ಕೃಷ್ಣನೂರು ಉಡುಪಿಯಲ್ಲಿ ಸಪ್ತೋತ್ಸವ ಆರಂಭವಾಗಿದೆ. ಹೆಸರೇ ಹೇಳುವಂತೆ ಇದು 7 ದಿನಗಳ ಉತ್ಸವ. ಮಧ್ವಾಚಾರ್ಯರು ಉಡುಪಿಯಲ್ಲಿ ಕೃಷ್ಣನನ್ನ ಪ್ರತಿಷ್ಠಾಪಿಸಿದ ಹಿನ್ನೆಲೆಯಲ್ಲಿ ಈ ಸಪ್ತೋತ್ಸವ ನಡೀತಾ ಇದೆ. ವಾರ್ಷಿಕೋತ್ಸವದ ರೀತಿಯಲ್ಲಿ ನಡೆಯುವ ಈ ಉತ್ಸವದಲ್ಲಿ ಲಕ್ಷಾಂತರ ಮಂದಿ ಭಾಗವಹಿಸುತ್ತಾರೆ. ಮೊದಲು ಮಧ್ವ ಸರೋವರದಲ್ಲಿ ತೆಪ್ಪೋತ್ಸವ ನಡೆಯುತ್ತೆ. ಬಳಿಕ ಪಲ್ಲಕ್ಕಿಯಲ್ಲಿ ದೇವರ ಮೂರ್ತಿಯನ್ನ ತಂದು ರಥದಲ್ಲಿ ಇರಿಸಿ ಪೂಜೆ ಸಲ್ಲಿಸಲಾಗುತ್ತೆ. ಬಳಿಕ ರಥೋತ್ಸವ ಸಂಪನ್ನಗೊಳ್ಳುತ್ತೆ. ಮಕರ ಸಂಕ್ರಮಣದ ಮರುದಿನ ಬೆಳಗ್ಗೆ ಚೂರ್ಣೋತ್ಸವ ಹಾಗೂ ಅವಭೃತ ಸ್ನಾನದೊಂದಿಗೆ ಈ ಸಪ್ತೋತ್ಸವ ಕೊನೆಗೊಳ್ಳಲಿದೆ. ಒಂದೊಂದು ದಿನ ಹಲವು ರಥಗಳನ್ನು ಎಳೆದು ಪಟಾಕಿಯನ್ನ ಸಿಡಿಸಿ ಸಂಭ್ರಮದಲ್ಲಿ ಉತ್ಸವವನ್ನ ನಡೆಸಲಾಗುತ್ತೆ. ಕೃಷ್ಣ ಮಠದ ರಥಬೀದಿ ಈ ವರ್ಷ ಮಾತ್ರ ಖಾಲಿಯಾಗಿತ್ತು. ಯಾವುದೇ ಕಾರ್ಯಕ್ರಮ ನಡೆದರೂ ತುಂಬಿ ತುಳುಕ್ತಾ ಇದ್ದ ರಥಬೀದಿ ಜನರಿಲ್ಲದೆ ಉತ್ಸವ ಕಳೆಗುಂದಿತ್ತು. ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದ್ದ ಮಠದ ಸುತ್ತಲೂ ವೈಭವ ಕಾಣಸಿಗಲಿಲ್ಲ. ಮೊದಲೇ ಕೊರೋನಾ ಕಾರಣದಿಂದ ಸರಳ ರೀತಿಯಲ್ಲಿ ಸಪ್ತೋತ್ಸವ ನಡೆದರೆ ಮತ್ತೊಂದೆಡೆ ಮಳೆರಾಯನ ಕಾಟ ಈ ಬಾರಿಯ ಸಪ್ತೋತ್ಸವಕ್ಕೆ ಬಹಳ ತೊಂದರೆ ನೀಡಿದೆ. 3 ದಿನಗಳ ಹಿಂದೆ ಭಾರೀ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಇಂದು ಕೂಡ ರಥೋತ್ಸವ ಆರಂಭದಿಂದಲೂ ಗುಡುಗು ಸಹಿತ ತುಂತುರು ಮಳೆಯಿದ್ದ ಕಾರಣ ಜನರು ರಥಬೀದಿಯ ಕಡೆ ಬರಲು ಉತ್ಸಾಹ ತೋರಿಸಲಿಲ್ಲ. ಕೃಷ್ಣ ಮಠದಲ್ಲಿ ಸಪ್ತೋತ್ಸವ ಈ ದಿವಸದಿಂದ ಆರಂಭಗೊಂಡಿದೆ. ಇಂದಿನಿಂದ 7 ದಿವಸಗಳ ಕಾಲ ಉಡುಪಿಯಲ್ಲಿ ಜಾತ್ರೆ. ಯಾವಾಗಲೂ ಪ್ರತಿ ವರ್ಷ ಈ ಜಾತ್ರಾ ಕಾರ್ಯಕ್ರಮದಲ್ಲಿ ಜನಗಳು ತುಂಬ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾ ಇದ್ರು. ಈ ಸಲ ಕೊರೋನಾ ಈ ಒಂದು ಜಾಗೃತಿಯಿಂದಾಗಿ ಎಲ್ಲರೂ ಜಾಗೃತಿ ಮಾಡಲೇಬೇಕು ಅವಶ್ಯವಾಗಿ. ಇನ್ನು ಅದರಿಂದ ಆಗುವಂತಹ ತೊಂದರೆಗಳು ತಪ್ಪಿಲ್ಲ. ಹಾಗಾಗಿ ಜನರು ಹೆಚ್ಚು ಜಾಗರೂಕರಾಗಿ ಮಾಸ್ಕ್ ಹಾಕ್ಕೊಂಡು ಈ ರೀತಿ ಜಾಗೃತಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಉಡುಪಿಯಲ್ಲಿ ಮಧ್ವಾಚಾರ್ಯರು ಮಕರ ಸಂಕ್ರಾಂತಿ ದಿವಸ ಕೃಷ್ಣನನ್ನು ಸ್ಥಾಪನೆ ಮಾಡಿದ ಪ್ರಯುಕ್ತ ಹೀಗೆ 1 ವಾರದ ಕಾಲ ಜಾತ್ರೆ ನಡೀತಾ ಇದೆ. 6ನೇ ದಿವಸ ಮಕರ ಸಂಕ್ರಾಂತಿಯಂದು 3 ರಥ, ಕೊನೆಯ ದಿವಸ ಚೂರ್ಣೋತ್ಸವ, ಬಳಿಕ ಕೃಷ್ಣ ಮುಖ್ಯ ಪ್ರಾಣರ ಈ ಸಪ್ತೋತ್ಸವ ಕಾರ್ಯಕ್ರಮ ಕೊನೆಗೊಂಡು ಅವಭೃತ ಸ್ನಾನದ ಮೂಲಕ ಕೊನೆಗೊಳ್ತಾ ಇದೆ. ಜನರೆಲ್ಲ ಪಾಲ್ಗೊಳ್ತಾ ಇದ್ದಾರೆ. ಹೀಗೆ 1 ವಾರಗಳ ಕಾಲ ಉತ್ಸವ ಜಾತ್ರೆ ನಡೀತಾ ಇದೆ. ಊರಿನ ಭಕ್ತಾದಿಗಳಿಲ್ಲದೆ ರಥಬೀದಿ ಖಾಲಿಯಾಗಿತ್ತು. ಅಬ್ಬರದ ರಥೋತ್ಸವದ ಕಾರಣ ಬಂದವರಿಗೆ ನಿರಾಸೆ ಕಾದಿತ್ತು. ಮಕ್ಕಳಿಗೆ ಬಾರಿ ಇಷ್ಟ ಉತ್ಸವ ನೋಡುದಂದ್ರೆ, ಹಾಗೆ ಕರ್ಕೊಂಡು ಬಂದ್ವಿ. ಇವತ್ತು ಇಲ್ಲಿ ನೋಡಿದ್ರೆ ಮಳೆ, ಹೀಗೆ ಮಳೆ ಗುಡುಗು ಹೇಳಿ ಸಪ್ಪೆ ಆಯ್ತು ಉತ್ಸವ. ಮಕ್ಕಳಿಗೆ ಅಷ್ಟು ಖುಷಿ ಆಗಲಿಲ್ಲ. ಕಳೆದ ವರ್ಷ ಎಲ್ಲ ಬಾರಿ ಹೌದು ಗ್ರ್ಯಾಂಡ್ ಆಗಿತ್ತು. ನಾವು 7 ದಿವಸ ಬಂದಿದ್ವಿ ಉತ್ಸವ ನೋಡ್ಲಿಕ್ಕೆ. ಮಕ್ಕಳು ಬಾರಿ ಖುಷಿ. ಚೆಂಡೆ ಒಂದೊಂದು ದಿವಸ ಒಂದೊಂದು ಚೆಂಡೆ ಉತ್ಸವ, ವಾದ್ಯ ಉತ್ಸವ ಹಾಗೆ ಇರ್ತದೆ. ಪ್ರತಿ ದಿವಸ ಒಂದೊಂದು ವಾದ್ಯದ್ದು ಹಾಗಿರ್ತದೆ. ಈ ಸಲ ಹಾಗಾಯ್ತು, ಸಪ್ಪೆ ಆಯ್ತು. ಹೌದು, ಇನ್ನು ನಾಳೆ ನಾಡಿದ್ದು ನೋಡ್ಬೇಕು ಹೇಗೆ ಅಂತ. ಇವತ್ತು ಸ್ಟಾರ್ಟ್, ಇನ್ನು 7 ದಿವಸ ಇದೆ. ಒಟ್ಟಿನಲ್ಲಿ ಉಡುಪಿಯ ವೈಭವದ ರಥೋತ್ಸವಕ್ಕೆ ಈ ಬಾರಿ ಡಬಲ್ ಕಂಟಕ ಎದುರಾಗಿದೆ. ಒಂದೆಡೆ ಕೊರೋನಾವಾದ್ರೆ ಇನ್ನೊಂದೆಡೆ ಮಳೆಯಿಂದಾಗಿ ಸಪ್ತೋತ್ಸವದ ಸಂಭ್ರಮ ಕಳೆಗುದ್ದಿತ್ತು. ಕತ್ತಲಾಗ್ತಾ ಇದ್ದಂತೆ ಮೋಡ ಕವಿದ ವಾತಾವರಣ ಇರ್ತಾ ಇದ್ದು, ಇದರಿಂದಾಗಿ ಹೆಚ್ಚಿನ ಭಕ್ತರು ಉತ್ಸವ ನೋಡಲು ಉತ್ಸಾಹ ತೋರುತ್ತಿಲ್ಲ ಎಂಬುದು ಮಾತ್ರ ಸತ್ಯ.
ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.